ಇತ್ತೀಚೆಗೆ ಪೊಲೀಸರ ಹೆಸರಲ್ಲೇ ನಕಲಿ ಫೇಸ್ಬುಕ್ ಅಕೌಂಟನ್ನು ಮಾಡುವ ಚಾಳಿ ಹೆಚ್ಚಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಹೆಸರಿನಲ್ಲಿ ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ಹಲವಾರು ಜನಗಳಿಗೆ ರಿಕ್ವೆಸ್ಟ್ ಕಳಿಸಿ ಅವರಿಗೆ ಒಂದು ಮೋಸ ಮಾಡುವಂಥ ಜಾಲ ಈಗ ಹಬ್ಬಿದೆ. ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಹೆಸರಲ್ಲಿ ಒಂದೇ ವಾರದಲ್ಲಿ 2 ಬಾರಿ ನಕಲಿ ಫೇಸ್ಬುಕ್ ಅಕೌಂಟ್ ತೆರೆಯಲಾಗಿದೆ. 4 ದಿನಗಳ ಹಿಂದೆ ಉಡುಪಿ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಹೆಸರಲ್ಲಿ ಮಂಜುನಾಥ CPI ಎಂಬ ಹೆಸರಿನಲ್ಲಿ ಫೇಸ್ಬುಕ್ ಅಕೌಂಟ್ ಓಪನ್ ಆಗಿತ್ತು. ಈ ಅಕೌಂಟ್ ಬಳಸಿಕೊಂಡು ಸ್ನೇಹಿತರಿಗೆ ಹಣಕ್ಕಾಗಿ ಬೇಡಿಕೆ ಇರಿಸುವಂತಹ ಮೆಸೇಜ್ಗಳನ್ನು ಕಳಿಸಲಾಗಿತ್ತು. ಈ ಬಗ್ಗೆ ತಕ್ಷಣವೇ ಮಾಹಿತಿ ಪಡೆದ ಮಂಜುನಾಥ್ ಅವರು ಸೆನ್ ಪೊಲೀಸ್ ಸ್ಟೇಷನ್ಗೆ ದೂರನ್ನು ದಾಖಲಿಸಿದ್ರು. ಬಳಿಕ ಅಕೌಂಟ್ ಡಿಆಕ್ಟಿವ್ ಆಗಿತ್ತು. ಇದೀಗ 2ನೇ ಬಾರಿಗೆ ಇದೇ ಅಧಿಕಾರಿ ಹೆಸರಲ್ಲಿ ಮತ್ತೊಂದು ಫೇಸ್ಬುಕ್ ಅಕೌಂಟ್ ತೆರೆಯಲಾಗಿದೆ. ಮತ್ತೊಂದಷ್ಟು ಸ್ನೇಹಿತರಿಗೆ ಹಣಕ್ಕಾಗಿ ಬೇಡಿಕೆ ಇರಿಸಲಾಗಿದೆ. ಪೊಲೀಸರನ್ನೇ ಉದ್ದೇಶವಾಗಿಟ್ಟುಕೊಂಡು ಹಣ ವಸೂಲಿ ದಂಧೆಗೆ ಇಳಿದಿರುವ ವ್ಯಕ್ತಿ ಯಾರು? ಪೊಲೀಸರ ಭಯವೇ ಇಲ್ಲ ಎನ್ನುವುದಾದರೆ ಇನ್ನು ಜನಸಾಮಾನ್ಯರ ಪಾಡ ಏನು ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ.